ಮುಂಬೈ ಮತ್ತು ಪುಣೆಯಲ್ಲಿ 100 ಶಾಪ್ಗಳನ್ನು ಹೊಂದಿರುವ ಮತ್ತು ಪ್ರತಿಷ್ಠಿತ ಕೇಕ್ ಶಾಪ್ಗಳಲ್ಲಿ ಒಂದಾದ ರಿಬ್ಬನ್ಸ್ ಅಂಡ್ ಬಲೂನ್ಸ್ ದಿ ಕೇಕ್ ಶಾಪ್ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿತು. ಮಂಗಳೂರಿನ ಜನತೆಗೆ ಸಿಹಿ ಸುದ್ದಿ ಎನ್ನುವಂತೆ ದೇಶ ವಿದೇಶಗಳಲ್ಲಿ ಅದ್ಭುತ ಜನ ಮನ್ನಣೆಯನ್ನ ಪಡೆದು ನಿಮ್ಮೆಲ್ಲ ಶುಭ ಸಮಾರಂಭಗಳಿಗೆ ಹುಟ್ಟುಹಬ್ಬದ ಆಚರಣೆಗಳಿಗೆ ಎಲ್ಲ ಫ್ಲೇವರ್ನ ಕೇಕ್ ಸಿಗುವ ಮತ್ತು ಒಮ್ಮೆ ತಿಂದರೆ ಮತ್ತೊಮ್ಮೆ ತಿನ್ನಲೇಬೇಕೆನಿಸುವ ಬಾಯಲ್ಲಿ ನೀರೂರಿಸುವ ಶುಚಿ ರುಚಿಯಾದ ಕೇಕ್ ಶಾಪ್ ರಿಬ್ಬನ್ಸ್ ಅಂಡ್ ಬಲೂನ್ಸ್ ದಿ ಕೇಕ್ ಶಾಪ್ ಮಂಗಳೂರಿನ ಲಾಲ್ಬಾಗ್ ಟವರ್ಸ್ನ ಬಳ್ಳಾಲ್ಬಾಗ್ ಸರ್ಕಲ್ ಬಳಿ ಶುಭಾರಂಭಗೊಂಡಿತು. ರಿಬ್ಬನ್ಸ್ ಅಂಡ್ ಬಲೂನ್ಸ್ ದಿ ಕೇಕ್ ಶಾಪ್ ಅನ್ನ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಕೆ ಮೊಯ್ಲಿಯವರು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಮುಂಬೈ ಮತ್ತು ಪುಣೆಯಲ್ಲಿ ಯಶಸ್ವಿಯಾಗಿ ಮಂಗಳೂರಿಗೆ ಲಗ್ಗೆ ಇಟ್ಟಿದೆ ಮತ್ತು ಉತ್ತಮ ಸ್ಥಳದಲ್ಲಿಯೇ ಶುಭಾರಂಭಗೊಂಡಿದೆ. ಇದಕ್ಕೆ ಮಂಗಳೂರಿನ ಜನತೆಯ ಸಹಕಾರ ಇದೆ ಎಂದು ಹೇಳಿದ್ರು. ಹೊಸ ಮಳಿಗೆ ಇವತ್ತು ಉದ್ಘಾಟನೆಗೊಂಡಿದೆ. ಉತ್ತಮ ಪರಿಸರದಲ್ಲಿ ನಮ್ಮ ಮಿತ್ರರಾದಂಥ ಸತೀಶ್ ಶೆಟ್ಟಿ ಅವರು ಇವತ್ತು ಈ ಮಳಿಗೆಯನ್ನು ಆರಂಭ ಮಾಡಿದ್ದಾರೆ. ಅದರಿಂದ ಇದು ಮುಂಬೈಯಲ್ಲಿ ಕೂಡ ಯಶಸ್ಸನ್ನು ಕಂಡಂಥ ಕೇಕ್. ಅದರಿಂದ ಮಂಗಳೂರಿನ ಜನತೆ ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಅದರಿಂದ ಇದು ಯಶಸ್ವಿಯಾಗುವುದರಲ್ಲಿ ಸಂಶಯವಿಲ್ಲ. ನಂತರ ಮಾತನಾಡಿದ ಹಿರಿಯ ನಟ ಹರೀಶ್ ಶೆಟ್ಟಿ, ಮುಂಬೈ ಮತ್ತು ಪುಣೆ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ ರಿಬ್ಬನ್ಸ್ ಅಂಡ್ ಬಲೂನ್ಸ್ ದಿ ಕೇಕ್ ಶಾಪ್ ನಮ್ಮ ಮಂಗಳೂರಿನಲ್ಲಿ ಆರಂಭಗೊಂಡಿರುವುದು ನಮಗೆ ಸಂತೋಷದ ವಿಚಾರ ಎಂದು ಹೇಳಿದ್ರು. ರಿಬ್ಬನ್ ಅಂಡ್ ಬಲೂನ್ಸ್ ಬ್ಯಾಂಗ್ಳೂರ್ ಹೊಸ ತಾಂಡಲ ಮುಂಬೈಡ್ ಮಸ್ತ್ ವರ್ಷ ಉದರ್ ಪೋಯಿನ ಆಲ್ಮೋಸ್ಟ್ ಎವ್ರಿ ಸ್ಟೇಷನ್ ವೆಸ್ಟರ್ನ್ ಸೆಂಟ್ರಲ್ ಪೂರ ಕೊಟ್ಟಿ ಉಂಟು. ಸತೀಶ್ ಶೆಟ್ಟಿ ತುಂಬ ಸತೀಶ್ ಶೆಟ್ಟಿನ ಪಾರ್ಟ್ನರ್ ಒರಿಜಿನಲ್ ಫೌಂಡರ್ ಐಡ್ ಬುಕ್ ಪೂನಾ ಲಾಂಚ್ ಆಂಡ್ ఒక నమ్మనే ఊరుడు దాయమని మరి బండి పండు 20 ಸತೀಶ್ ಮಸ್ತ್ ಪ್ರಯತ್ನ ಪಡ್ದಿತ್ತ ಶುರು ಮಲ್ದ ನಿಗನ್ನ ಮಾತ ಮ್ಯಾಂಗ್ಳೂರ್ದ ಉಡುಪಿದ ಕುಂದಾಪುರ್ ಸೌತ್ ಕೆನರಾದ ಆಶೀರ್ವಾದಗಳು. ಈ ಸಂದರ್ಭ ಸಿಇಒ ಎಸ್ ಶೆಟ್ಟಿ, ಪಾಲುದಾರ ಮತ್ತು ಆರ್ಥಿಕ ಸಲಹೆಗಾರರಾದ ಸತೀಶ್ ಶೆಟ್ಟಿ, ಪ್ರೊಡ್ಯೂಸರ್ ಗಿರೀಶ್ ಶೆಟ್ಟಿ, ಲಕ್ಷ್ಮೀ ಶೆಣೈ, ತುಳು ಚಿತ್ರರಂಗದ ನಟ ನಟಿಯರು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಟ್ಕ, ವಿ4 ನ್ಯೂಸ್ 24/7 ಮಂಗಳೂರು.